ಶ್ರೀಕೃಷ್ಣನ ನಗರಿ ಉಡುಪಿ ಅಕ್ಷರಶಃ ಮಥುರೆಯ ಬೀದಿಯಾಗಿ ಬಿಟ್ಟಿತ್ತು. ಅಷ್ಟಮಠಗಳ ಅಂಗಳ ದ್ವಾರಕೆಯ ಸಂಭ್ರಮವನ್ನ ನೆನಪಿಸುತ್ತಿತ್ತು. ಕೃಷ್ಣ ಹುಟ್ಟಿದ ಮರುದಿನ ಭಕ್ತ ಕೋಟೆಯ ಸಂಭ್ರಮ ಎಷ್ಟಿತ್ತು ಎಂಬುದನ್ನ ಉಡುಪಿಯ ಕೃಷ್ಣಮಠದ ರಥ ಬೀದಿ ನೆನಪು ಮಾಡಿಕೊಟ್ಟಿತು. ಶ್ರೀಕೃಷ್ಣನ ಜನ್ಮ ಲೀಲೋತ್ಸವವನ್ನ ಉಡುಪಿಯಲ್ಲಿ ಸಂಭ್ರಮದಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಅದಕ್ಕೆ ಹೆಸರು ವಿಟ್ಲಪಿಂಡಿ. ದ್ವಾಪರದಲ್ಲಿ ಕೃಷ್ಣ ಹುಟ್ಟಿದ ಮರುದಿನ ಭಕ್ತರ ಸಂಭ್ರಮ ಹೇಗಿತ್ತು ಎಂಬುದಕ್ಕೆ ಉಡುಪಿಯ ಶ್ರೀಕೃಷ್ಣ ಲೀಲೋತ್ಸವವೇ ಒಂದು ಉದಾಹರಣೆ. ಇಡೀ ಮಠ ಹೂವಿನಿಂದ ಸಿಂಗಾರಗೊಂಡಿತ್ತು. ಬೆಳಗ್ಗಿನಿಂದಲೇ ನಿರಂತರವಾಗಿ ಭಕ್ತರು ದೇವರ ದರ್ಶನ ಮಾಡುತ್ತಿದ್ರು. ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಉಡುಪಿ ಕೃಷ್ಣ ಮಠದಿಂದ ಸಾಂಪ್ರದಾಯಿಕ ಗೊಲ್ಲ ವೇಷಧಾರಿಗಳು ರಥ ಬೀದಿಯನ್ನ ಪ್ರವೇಶ ಮಾಡಿದ್ರು. ಮಠದ ಮುಖ ಮಂಟಪದ ಮುಂದೆ ಇರುವ ಮಡಿಕೆಯನ್ನ ಒಡೆದು ಬೆಣ್ಣೆ ಮೊಸರನ್ನ ಹರಿಸುವ ಮೂಲಕ ಶ್ರೀಕೃಷ್ಣನಿಗೆ ಸ್ವಾಗತ ಕೋರಿದರು. ಪಲ್ಲಕ್ಕಿಯಲ್ಲಿ ಮುದ್ದು ಕೃಷ್ಣ ಮೃಣ್ಮಯ ಮೂರ್ತಿಯ ರೂಪ ತಾಳಿದ್ದ. ಸ್ವಾಮೀಜಿ ಚಿನ್ನದ ರಥಕ್ಕೆ ದೇವರನ್ನ ಆರೋಹಣ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಸಾವಿರಾರು ಜನ ಭಕ್ತರು, ನೂರಾರು ಕಲಾವಿದರು ವೇಷಭೂಷಣ ಹುಲಿ ವೇಷದ ನರ್ತನದಲ್ಲಿ ಶ್ರೀಕೃಷ್ಣ ದೇವರ ವೈಭವದ ಮೆರವಣಿಗೆ ಸಾಗಿತು. ಮೆರವಣಿಗೆಯ ಸಂದರ್ಭ ಶ್ರೀಕೃಷ್ಣದ ಪ್ರಸಾದವನ್ನು ವಿತರಿಸುವ ಸಂಪ್ರದಾಯ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಪರ್ಯಾಯ ಕೃಷ್ಣಾಪುರ ಸ್ವಾಮೀಜಿಯವರ ಪೂಜಾಧಿಕಾರವಿದ್ದು ಹಿರಿಯ ಶ್ರೀಗಳು ಶ್ರೀಕೃಷ್ಣನ ಉತ್ಸವದ ಮುಂದಾಳತ್ವ ವಹಿಸಿದ್ದರು. ಬೆಳಗ್ಗೆಯಿಂದ ಮೋಡ ತುಂತುರು ಮಳೆ ಇದ್ದರೂ ಕೃಷ್ಣನ ರಥ ಹೊರಟಾಗ ಸೂರ್ಯದೇವ ಪ್ರಕಾಶಮಾನವಾದ. ಅಷ್ಟಮಠ ಕೃಷ್ಣಮಠ ರಸ್ತೆಯ ಇಕ್ಕೆಲದಲ್ಲಿ ಜನ ನಿಂತು ದೇವರ ಮೆರವಣಿಗೆಯನ್ನ ಕಣ್ತುಂಬಿಕೊಂಡರು. ಇನ್ನು ಉಡುಪಿಯ ಅಲಂಕಾರ್ ಚಿತ್ರಮಂದಿರದ ಬಳಿ ರಕ್ಷಿತ್ ಅಭಿಮಾನಿಗಳು ಕಿಕ್ಕಿರಿದು ನೆರೆದಿದ್ದರು. ಸಪ್ತ ಸಾಗರದಾಚೆಯಲ್ಲೋ ಟೈಟಲ್ ಚಿತ್ರವನ್ನ ಬಿಡಿಸಿ ರಕ್ಷಿತ್ ಶೆಟ್ಟಿಗೆ ಈ ವೇಳೆ ಅಭಿಮಾನಿಯೊಬ್ಬ ಉಡುಗೊರೆಯಾಗಿ ನೀಡಿದ. ಹೂಮಾಲೆ ಹಾಕಿ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಜೊತೆ ಅಭಿಮಾನಿಗಳು ಸಂಭ್ರಮಿಸಿದ್ರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಉಡುಪಿಗೆ ಆಗಮಿಸಿದ್ರು. ಅದರೊಂದಿಗೆ ಸಪ್ತ ಸಾಗರದಾಚೆಯಲ್ಲೋ ಪ್ರಮೋಷನ್ ಕೂಡ ನಡೆಯಿತು. ಕೃಷ್ಣಾಷ್ಟಮಿ ವಿಟ್ಲಪಿಂಡಿ ಸಲುವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ರಕ್ಷಿತ್ ಶೆಟ್ಟಿ ಭಾಗವಹಿಸಿದ್ರು. ಚಿತ್ರದ ನಟಿ ರುಕ್ಮಿಣಿ ವಸಂತ್, ನಿರ್ದೇಶಕ ಹೇಮಂತ್ ಜೊತೆಗೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಇನ್ನು ಹುಲಿ ಕುಣಿತಕ್ಕೆ ರಕ್ಷಿತ್ ಶೆಟ್ಟಿ ಭರ್ಜರಿ ಸ್ಟೆಪ್ ಹಾಕಿದ್ದ ದೃಶ್ಯವೂ ಕಂಡುಬಂತು. ಇನ್ನು ಉಡುಪಿಯ ನಿಟ್ಟೂರಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಡೆದ ಹುಲಿವೇಷ ಸ್ಪರ್ಧೆಯಲ್ಲಿ ವೇದಿಕೆಯಲ್ಲಿಯೇ ಹುಲಿ ವೇಷಧಾರಿ ಆವೇಶಗೊಂಡ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಗುರುವಾರದಿಂದ ವೈರಲ್ ಆಗಿದೆ. ಏತನ್ಮಧ್ಯೆ ಇತ್ತೀಚೆಗೆ ಬಿಡುಗಡೆಯಾಗಿ ಯಶಸ್ವಿ ಕಂಡ ನಟ ನಿರ್ದೇಶಕ ರಾಜ್ ಶೆಟ್ಟಿ ಅಭಿನಯದ ಕನ್ನಡ ಚಲನಚಿತ್ರ ಟೋಬಿಯಂತೆ ವೇಷ ಧರಿಸಿದ ವ್ಯಕ್ತಿ ಕುದುರೆಯಲ್ಲಿ ಸುತ್ತಾಡಿ ಗಮನ ಸೆಳೆದರು. ಎಲ್ಲರೂ ಇವರೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಮುಗಿಬಿದ್ದರು.